ವಿಶ್ವದಾದ್ಯಂತ ಕೋವಿಡ್ ರೂಪಾಂತರಿ ವೈರಸ್ ಬಗ್ಗೆ ಭಯ ಇದೆ. ಈಗಾಗಲೇ 2 ಅಲೆಗಳಿಂದ ನಾವು ಸಂಕಷ್ಟವನ್ನು ಅನುಭವಿಸಿದ್ದೇವೆ. ಆದ್ದರಿಂದ ಜನರು ಕೊರೋನಾದ ನಿಬಂಧನೆಗಳನ್ನು ಪಾಲಿಸಬೇಕಾದದ್ದು ಅತಿ ಅಗತ್ಯವಿದೆ ಎಂದು ಶಾಸಕ ರಘುಪತಿ ಭಟ್ ಜನತೆಗೆ ಮನವಿ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಮಾಧ್ಯಮದವರ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಅವರು, ಕೊರೋನಾದ 2 ಅಲೆಗಳಿಂದ ಸಾಕಷ್ಟು ಸಂಕಷ್ಟ ಅನುಭವಿಸಿದ್ದೇವೆ. ವಿಶ್ವದಾದ್ಯಂತ ಕೋವಿಡ್ ರೂಪಾಂತರಿ ವೈರಸ್ ಹರಡುವ ಮುನ್ನ ಜನರು ಕೋವಿಡ್ ನಿಯಮಗಳನ್ನು ಅವರೇ ಅಳವಡಿಕೆ ಮಾಡಿಕೊಳ್ಳಬೇಕು ಮತ್ತು ನಿಬಂಧನೆಗಳನ್ನು ಅನುಸರಿಸಿಕೊಳ್ಳಬೇಕು. ಕೋವಿಡ್ ಅತಿರೇಕಕ್ಕೆ ಹೋಗುವ ಮುನ್ನ ದೊಡ್ಡ ಕಾರ್ಯಕ್ರಮವನ್ನ ಮಾಡಿಕೊಳ್ಳಬೇಡಿ. ಲಾಕ್ಡೌನ್ ಯಾವುದೇ ಕಾರಣಕ್ಕೆ ಆಗುವುದಿಲ್ಲ. ಇದನ್ನು ಆರೋಗ್ಯ ಸಚಿವರಾದ ಡಾಕ್ಟರ್ ಸುಧಾಕರ್ ಹೇಳಿದ್ದಾರೆ. ಆದ್ದರಿಂದ ಸಾರ್ವಜನಿಕರು ಸಾಮಾಜಿಕ ಅಂತರ, ಮಾಸ್ಕ್, ಸ್ಯಾನಿಟೈಸರ್ ಇವೆಲ್ಲವನ್ನ ಮತ್ತು ಕೋವಿಡ್ ನಿಯಮಾವಳಿಯನ್ನ ತಪ್ಪದೆ ಪಾಲಿಸಿ ಎಂದಿದ್ದಾರೆ. ಲಾಕ್ಡೌನ್ ಆಗುವಂಥ ಸಂದರ್ಭ ಇಲ್ಲ. ಏನಿದ್ರೂ ನಿಬಂಧನೆಗಳನ್ನು ಪಾಲಿಸಬೇಕು. ಮಾಸ್ಕ್ ಮತ್ತು ದೊಡ್ಡ ಫಂಕ್ಷನ್ಸ್ಗಳನ್ನು ನಿಬಂಧನೆ ಮಾಡ್ತಾ ಇರ್ತಾರೆ. ಈಗ ಲಾಕ್ಡೌನ್ ಮಾಡುವಂಥ ಯಾವುದೇ ಸಂದರ್ಭ ಇಲ್ಲ. ಅದನ್ನು ಆರೋಗ್ಯ ಸಚಿವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಈಗ ವಿಶ್ವಾದ್ಯಂತ ಕೋವಿಡ್ನ ಒಂದು ರೂಪಾಂತರಿ ವೈರಸ್ ಇದೆ ಅಂತ ಹೇಳುವಂಥದ್ದು ಭಾಳ ಗಂಭೀರವಾದಂಥ ವಿಷಯ ಇದೆ. ನಮಗೆ ಕೊರೋನಾದಿಂದ 2 ಅಲೆಗಳಿಂದ ನಾವು ಸಾಕಷ್ಟು ಸಂಕಷ್ಟಗಳನ್ನು ಅನುಭವಿಸಿದ್ದೇವೆ. ಅದು ಆರ್ಥಿಕ ಸಂಕಷ್ಟ ಮತ್ತು ಸಾಮಾಜಿಕ ಸಂಕಷ್ಟ ಇದೆಲ್ಲವನ್ನು ಅನುಭವಿಸಿದ್ದೇವೆ. ಹಾಗಾಗಿ ಇದಕ್ಕೆ ಬೇರೇನೂ ಮದ್ದಿಲ್ಲ.